ಬಿಜೆಪಿಯವರು ಏನ್ ಬೇಕಾದ್ರೂ ಕುತಂತ್ರ ಮಾಡಲಿ. ಇದು ಸಿವಿಲ್ ಡಿಸ್ಪ್ಯೂಟ್. ನಾನು ಅದ್ರ ಬಗ್ಗೆ ಪಕ್ಷದ ಅಧ್ಯಕ್ಷನಾಗಿ ಸಂಪೂರ್ಣ ವರದಿ ಪಡೆದಿದ್ದೇನೆ. ಅಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಜಮೀನನ್ನ ಖರೀದಿ ಮಾಡಿದ್ದಾರೆ, ಪರ್ಮಿಷನ್ ತೆಗೆದುಕೊಂಡು ಒಂದು ಖಾಸಗಿ ಜಮೀನನ್ನ ಪರ್ಚೇಸ್ ಮಾಡಿಕೊಂಡಿದ್ದಾರೆ. ಅವರು ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಇದ್ದಂತ ಸಂದರ್ಭದಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಯಾರೋ ಹೋಗಿ ಕಾಂಪೌಂಡ್ ಹಾಕಿದ್ದಾರೆ. ಖರೀದಿ ಮಾಡಿದಂತ ಜಮೀನು ಸಿವಿಲ್ ಡಿಸ್ಪ್ಯೂಟ್ಗೆ ಅವ್ರು ಇಲ್ಲದೆ ಹೋದಾಗ ಯಾರು ಅವ್ರ ಕಡೆ ಹೋಗಿ ಕೆಲವರು ಇದನ್ನ ಅವ್ರ ಜಾಗನ ಸುಭದ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಹೋಗ್ಬಿಟ್ಟು ಅವ್ರ ಮೇಲೆ ಅವ್ರು ಇಲ್ಲದೆ ಹೋದಾಗ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಗ ಪರಿಶಿಷ್ಟ ಜಾತಿಯವರು ಕೊಟ್ಟಾಗ ಒಂದು PCR ಆಕ್ಟ್ ಕಂಪ್ಲೇಂಟ್ ತಗೊಳ್ಳೇಬೇಕಾದಂತ ಅನಿವಾರ್ಯತೆ ಮಾಡ್ತಾರೆ. ಇದು ಸುಳ್ಳು ಕೇಸು ಅನ್ನೋದ್ರಿಂದ ನಮಗೆ ಗೊತ್ತಿದೆ. ಇದು ಬಿಜೆಪಿಯವರು ಈಗ ನಾಳೆ ಬೆಳಗ್ಗೆ ಯಾರು ಬೇಕಾದ್ರೂ ಒಂದು ಕೊಡ್ತಾರಪ್ಪ ಕಂಪ್ಲೇಂಟ್. ನನ್ನ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ನಾಳೆ ಬೆಳಗ್ಗೆ ನಾ ಇಲ್ಲೇ ಇದ್ದೀನಿ ಎಲ್ಲ ನಾವು ಅದರ CDR ಎಲ್ಲಿದ್ರು ಸುಧಾಕರ್ ಆ ಟೈಮಲ್ಲಿ ಏನು ಅಂತ ಹೇಳಿ ನಾವೆಲ್ಲ ಎನ್ಕ್ವೈರಿ ಮಾಡಿದ್ದೀವಿ. ಅದು ಸುಳ್ಳು ಕೇಸು. ಒಬ್ಬ ಕನ್ಸೇನ್ ಕಾಣಬೇಕಾದಿಲ್ಲ. ಬಿಜೆಪಿಯವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಕನ್ಸೇನಿಲ್ಲ. ಯಾರು ತಪ್ಪು ಮಾಡಿದ್ರೆ ಯಾರು ಕಾನೂನಿಗಿನ ದೊಡ್ಡವರಿಲ್ಲ. ನಾನು ದೊಡ್ಡವನಿಲ್ಲ, ಸುಧಾಕರ್ ದೊಡ್ಡವರಿಲ್ಲ, ನೀವು ದೊಡ್ಡವರಿಲ್ಲ. ತಪ್ಪು ಮಾಡಿದ್ರೆ ಕಾನೂನಿನಲ್ಲಿ ಕಾನೂನಿಗೆ ಏನು ಗೌರವ ಕೊಡಬೇಕು ಗೌರವ ಕೊಡ್ತಾರೆ. ಇದು ಸುಳ್ಳಿನ ಕೇಸು. ಇದು ಲೋಕಲ್ ಅಲ್ಲಿ ಅವ್ರು ಯಾರು ಇಂಟರ್ನಲ್ ಜಮೀನು ವಿಚಾರಕ್ಕೆ ನಡೆದಂತಹ ಘಟನೆ. ಇದು ಯಾವುದು ಸತ್ಯಕ್ಕೆ ದೂರದಂತ ಕೆಲಸ. ನಾನು ಮಾತಾಡಿದ್ದೀನಿ. ನಾನು ಸ್ಪೋಕನ್ ಟು ದಿ ಆಫೀಸರ್ಸ್ ಇನ್ಸ್ಟನ್ ಅವರೇ ಹೇಳಿದ್ದಾರೆ. ಆಫೀಸರ್ಸ್ ಹೇಳಿದ್ದಾರೆ, ಸರ್ ಇದು ಸುಳ್ಳನ ಕೇಸ್, ಇದು ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನ ಇದಾದ ಮೇಲೆ ನಾನು ಪೇಪರ್ ನೋಡಿ ನಾನು ಗಾಬರಿಯಾಗಿ ನಾನು ಆಫೀಸರ್ಸ್ ಅನ್ನ ಚೆಕ್ ಮಾಡಿದ್ದೀನಿ. ಸುಧಾಕರ್ನ ಕರ್ಸ್ಕೊಂಡು ಏನು ವಾಸ್ತವಾಂಶ ಅಂತ ಕೇಳಿದ್ದೀನಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ದೀನಿ. ಅವ್ರು ಕಂಪ್ಲೇಂಟ್ ಕೊಡೋ ದಿನ ಸುಧಾಕರ್ ಚಿತ್ರದುರ್ಗದಲ್ಲಿ ಇದ್ರು. ಎಲ್ಲ ದಾಖಲೆಗಳು ಏನು ಧಮ್ಕಿಗೂ PCR ಆಕ್ಟ್ಗೂ ವ್ಯತ್ಯಾಸ ಇದೆ. It is a private issue. I have checked with Mr. Sudhakar. I checked with others. It is a false case. Nothing has happened. It is a civil dispute. They are trying to use the act which they shouldn't have done it. Tomorrow also they may do it on anyone. It is totally a private, personal issue. It is no way connected to. We have to respect the law. Sudhakar also will respect the law. I will also respect the law. You will have to respect the law. It is according to me. The officer explained to me that it is a false case. ಕಾವೇರಿ ವಿಚಾರವಾಗಿ ನಮ್ಮ ಅಧಿಕಾರಿಗಳು ಈಗ ಮೀಟಿಂಗ್ ಅಲ್ಲಿ ಈಗ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಹತ್ರ ಮಳೆ ಬರಲಿಲ್ಲ, ನೀರಿಲ್ಲ. ಈ ವಾಸ್ತವಾಂಶವನ್ನು ನಾವು ಅವ್ರಿಗೆ ತಿಳಿಸ್ತೇವೆ. ನಮ್ಮ ಹತ್ರ ನೀರಿಲ್ಲ, ಕುಡಿಯೋಕ್ಕೆ ನೀರು ಈಗ ನಾವು ಬದುಕಿಸೋಳೋದು ಬಹಳ ಕಷ್ಟವಾದಂತ ಪರಿಸ್ಥಿತಿ ಇದೆ. ಈಗ ನೀರು ಹೋಗ್ತಾ ಇಲ್ವಲ್ಲ, ಬಂದ್ ಮಾಡಕ್ಕೂ ನೀರು ನೀರೇ ಇಲ್ಲ. ಈಗ ನೀವೆಲ್ಲ ಪ್ರಾರ್ಥನೆ ಮಾಡಿ ಮಳೆ ಉಳಿಸಿ. As far as Kaveri water is concerned, we are making very clear that no rains have come. We don't have even water for drinking water. Please permit us at least to save water for drinking water. That is our plea before the authorities. Prime Minister ಗೆ ನಮ್ಮ ಮುಖ್ಯಮಂತ್ರಿಗಳು ಟೈಮ್ ಕೇಳಿದರೆ ಅವ್ರು ಕೊಟ್ಟ ತಕ್ಷಣ ನಾವೆಲ್ಲರೂ ತಗೊಂಡು